ದೇರಳಕಟ್ಟೆ ಪೆಲತ್ತಡಿ ಕೈತಳ್ಡು ಅನಾಥ ಪುಂಜೋಲ್ನ ಸೇವಾಶ್ರಮಡು ಅಕಲೆನ ಮನರಂಜನೆಗಾದು ಪ್ರವೀಣ್ ರೈ ಎಲಿಯಾರ್ ಪದವು ಬಕ್ಕ ಬಳಗದಕ್ಲಿರ್ದು ಕರ್ಣಪರ್ವ ತಾಳ ಮದ್ದಲಿನ ಐತಾರ ಅಟಣೆ ಮತ್ತಿದ್ದರು. ದೇರಳಕಟ್ಟೆ ಪೆಲತ್ತಡಿ ಕೈತಲ್ದ ಅನಾಥ ಮಹಿಳೆಯರನ್ನ ಸೇವಾಶ್ರಮಡು ಆಶ್ರಮದ ಪೊಂಜೋಲೆಗ್ ಮನರಂಜನಾ ಕಾರ್ಯಕ್ರಮವಾದ ಪ್ರವೀಣ್ ರೈ ಎಲಿಯಾರ್ ಇಂಬೆರ್ನ ಸಂಯೋಜನೆಡು ಪುಗರ್ತೆದ ಕಲಾವಿದರನ್ನ ಕೂಡುವಿಕೆಡು ಕರ್ಣಪರ್ವ ಯಕ್ಷಗಾನ ತಾಳಮದ್ದಲೆ ಕೂಟನು ಐತಾರ ಬಯ್ಯಗ್ ಅಟಣೆ ಮಲ್ತಿತ್ತೇರು. ಅನಾಥ ಪೊಂಜೋಲೆಗ್ ಆಶ್ರಯ ಧಾಮವಾದ ಕರಿ 15 ವರ್ಷಡು ಎಡ್ಡೆ ಸೇವೆಯನ್ನು ಮಲ್ತಂದು ಪುನಃ ದೇರಳಕಟ್ಟೆ ಪೆಲತ್ತಡಿದ ಸೇವಾಶ್ರಮಡು ಆಶ್ರಮದ ಪೊಂಜೋಲೆಗ್ ಒಂಜಾತ್ ರಂಜನೆಗಾದ ಪ್ರವೀಣ್ ರೈ ಎಲಿಯಾರ್ ಬಕ್ಕ ಬಳಗದಕಲು ಉಚಿತವಾದ ತಾಳಮದ್ದಲೆ ಸೇವೆಯನ್ನು ನಡಪಾದು ಕೊರಿಯರು. ನಮ್ಮ ಮಾಗಣೆಯ ದೇವರಾದಂಥ ಶ್ರೀ ಸೋಮನಾಥ ದೇವರ ಅಳಿದಾವರಿಗೆ ಶಿರವನ್ನು ತಗ್ಗಿಸುತ್ತಾ ಮತ್ತು ನಮ್ಮ ಊರ ದೈವವಾದ ಅರಸು ಪಂಜಿಷ್ಣ ಹೊಸಭೂತ ಬಂಟ ಆ ದೈವಗಳಿಗೂ ಮಂಡೆ ಮಣಿಯುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಾಗಿ ಈ ಸೇವಾಶ್ರಮ ಈ ಊರಲ್ಲಿ ಒಂದು ರೀತಿಯಲ್ಲಿ ಕುಗ್ರಾಮ ಎನಿಸಿಕೊಂಡಂಥ, ಒಂದು ಕಾಲದಲ್ಲಿ ಕುಗ್ರಾಮ ಎನಿಸಿಕೊಂಡಂಥ ನಮ್ಮ ಬೆಳ್ಮ ಗ್ರಾಮದಲ್ಲಿ ಇಂತಹ ಸೇವಾಶ್ರಮವು ಒಂದು ರೂಪಿಸಲ್ಪಡುತ್ತದೆ ಎಂಬಂತಹ ವಿಷಯವೇ ನಮಗೆ ಒಂದು ರೀತಿಯ ಆಶ್ಚರ್ಯವಾಗ್ತಾ ಇದೆ. ಅದಕ್ಕಾಗಿ ದುಡಿದಂಥ ಅನೇಕ ಮಹನೀಯರಿದ್ದಾರೆ. ಈ ಸ್ಥಳದಾನವನ್ನು ಮಾಡಿದವರು ದಿವಂಗತ ಉಚ್ಚ ಮನೆತನದ ಶ್ರೇಷ್ಠ ಮನೆತನದಂಥ ಬಳಿಕ ಆಶಲತಾರಾಯ ಸಂಜೀವರಾಯವರು, ಮತ್ತು ಅದನ್ನು ಮುನ್ನಡೆಸುವಲ್ಲಿ ತಮ್ಮದ್ದಾದಂಥ ಕೊಡುಗೆಯನ್ನು ಇತ್ತಂತಹ ವರ್ತಮಾನದ ಇದರ ಅಧ್ಯಕ್ಷರಾದಂತಹ BR ಶೆಟ್ಟರು, ರತ್ನಾಕರ ಶೆಟ್ಟಿ ಅವರು, ಅವರ ಸಹಧರ್ಮಿಣಿಯವರು ಇತ್ಯಾದಿ, ಮತ್ತು ಇಲ್ಲಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿರುವಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ಇವರದ್ದೆಲ್ಲ ಕೊಡುಗೆಯಿಂದಾಗಿ ಈ ಸೇವಾಶ್ರಮವು ಬಹಳ ಸುಸೂತ್ರವಾಗಿ ನಡೆಯುತ್ತದೆ ಎಂಬುದನ್ನು ಹೇಳಲು ತುಂಬ ಈ ಊರಿನವನಾಗಿ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಹಾಗೆಂದುಕೊಂಡು ಅನೇಕ ಕಾರಣಗಳಿಂದಾಗಿ ಈ ಆಶ್ರಮಕ್ಕೆ ಸೇರಿದಂಥ ಅನೇಕ ಹಿರಿಯ ಜೀವಿಗಳಿದ್ದಾರೆ. ಕೆಲವೊಂದು ಕಾರಣಗಳಿಂದಾಗಿ ಅವರು ಇಲ್ಲಿ ಸೇರಿರ್ಬೋದು. ಹಾಗೆಂದುಕೊಂಡು ಅವರಿಗಾಗಿ ಒಂದು ಮನೋರಂಜನೆಯನ್ನು ಮಾಡುವಂತಹ ಉದ್ದೇಶವನ್ನು ಹಲವು ಜನರಿಗೆ ಹಲವು ಕಾಲದಿಂದ ಒಂದು ಸಂಕಲ್ಪವೇ ಇತ್ತದು. ಹಾಗೆಂದುಕೊಂಡು ಅದನ್ನು ಕೈಗೂಡಿಸುವಲ್ಲಿ, ಅದನ್ನು ಈಡೇರಿಸುವಲ್ಲಿ ಸ್ವಲ್ಪ ಮುಂದುವರಿದು ಇಂದು ಬಂದವರು ಅಂತ ಹೇಳಿದರೆ ನಮ್ಮ ಇವರು ಪ್ರವೀಣ್ ಅವರು ಮತ್ತು ರಾಜೇಶ್ ಮತ್ತು ಶಶಿಧರ್ ಬಳ್ಳಾಲ್ ಇವರು. ಶಶಿಧರ್ ಬಳ್ಳಾಲ್ ಅಂತೂ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಶ್ರಮಿಸಿದವರು ಯಾರಂತ ಕೇಳಿದರೆ ಪ್ರವೀಣ್ ಶೆಟ್ಟಿ ಎಲಿಯಾರ್ ಮತ್ತು ರಾಜೇಶ್ ಆಚಾರಿ ಕಂಡಿಲ ಇವರೆಲ್ಲ. ಹೀಗೆ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಮನಸ್ಸನ್ನು ಮುದಗೊಳಿಸಬಹುದು, ತಮ್ಮದ್ದಾದಂಥ ಬಂಧುಭಾವದವರಿಂದ ಅನೇಕ ರೀತಿಯಲ್ಲಿ ದೂರದಲ್ಲಿ ಇರುವಂತಹ ಈ ಜೀವಿಗಳಿಗೆ ನಾವು ನಮ್ಮದ್ದಾದಂತಹ ಒಂದು ಕೈಲಾದ ಕೊಡುಗೆ ಅಂತ ಕೇಳಿದರೆ ಅವರ ಮನಸ್ಸನ್ನು ಸಂತೋಷದಲ್ಲಿ ಇಡಿಸುವುದು ಮಾತ್ರ. ಅದು ಹೇಗೆ ಅಂತ ನಾವು ನಮ್ಮಲ್ಲೇ ವಿಚಾರ ವಿನಿಮಯ ಮಾಡಿದಾಗ ಒಂದು ತಾಳಮದ್ದಲೆ ರೂಪದಲ್ಲಿ ಯಕ್ಷಕಲಾ ಕ್ಷೇತ್ರದಲ್ಲಿ ದುಡಿತಿರುವಂತಹ ನಾವು ಒಂದು ತಾಳಮದ್ದಲೆಯ ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸಿ ಅವರ ಮನಸ್ಸಿಗೆ ಒಂದು ರೀತಿಯಲ್ಲಿ ರಂಜನೆಯನ್ನು ಕೊಡಬಹುದು ಎಂಬಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕಾಗಿ ನಾವು ಇಂದು ಎಲ್ಲರೂ ಸೇರಿದ್ದೇವೆ. ಹಿಮ್ಮೇಳಡು ಭಾಗವತರಾದ ಪ್ರದೀಪ್ ಗಟ್ಟಿ ಕಂಬಳ ಪದವು ಚೆಂಡೆ ಮದ್ದಲಡು ಹರಿಶ್ಚಂದ್ರ ನಾಯ್ಕ ಮಾಡೂರು ಕೇಶವಾಚಾರ್ಯ ಕಿನ್ಯ ಅರ್ಥಧಾರಿಲಾದ ಭಾಸ್ಕರ್ ರೈ ಕುಕ್ಕುವಳ್ಳಿ ಗಣೇಶ್ ಕಾವ ತಲ್ಲಂಗಡಿ ವಿದ್ಯಾಧರ್ ಶೆಟ್ಟಿ ಪೊಸಕುರಾಲ್ ಪ್ರವೀಣ್ ರೈ ಎಲಿಯಾರ್ ಹರಿಶ್ಚಂದ್ರ ನಾಯ್ಕ ಮಾಡೂರು ರಾಜೇಶ್ ಆಚಾರ್ಯ ಕಂಡಿಲ ಪಾಲ್ಪಡೆಯಿನ ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೀನಾರಾಯಣ್ ರೈ ಹರೇಕಳಬಕ ಶಶಿಧರ್ ಬಳ್ಳಾಲ್ ಚಿಪ್ಪಾರ್ ಸಹಕಾರ ಕೊರಿಯರು. ಕರ್ಣಪರ್ವ ಎನ್ನುವಂಥ ಒಂದು ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸಿಕೊಟ್ಟಿರುವಂಥ ಈ ತಂಡದವರಿಗೆ ನಮ್ಮ ಸೇವಾಶ್ರಮದ ಎಲ್ಲ ಮಾತೆಯರ ಪರವಾಗಿ ಹಾಗೂ ಅಣ್ಣಂದಿರ ಪರವಾಗಿ ನಿಮಗೆ ತುಂಬ ಹೃದಯ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸೇವಾಭಾವ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳ ಪರವಾಗಿ ಮತ್ತು ಮ್ಯಾನೇಜ್ಮೆಂಟಿನ ಪರವಾಗಿ ನಿಮಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ನಿಜವಾಗಿಯೂ
ಇದು ಒಂದು 14 ವರ್ಷಗಳ ಹಿಂದಿಂದ ಪ್ರಾರಂಭಗೊಂಡಿರುವಂಥ ಅನಾಥಾಶ್ರಮ. ಇದರಲ್ಲಿರುವಂಥವ್ರು ಯಾರೇ ಆಗಿರಲಿ, ಇಲ್ಲಿ ಅನಾಥರು ಮಾತ್ರ. ಹಣ ಕೊಟ್ಟು ಇಲ್ಲಿಗೆ ಯಾರಿಗೂ ಬರಲಿಕ್ಕಿಲ್ಲ. ಅವರು ಯಾರೂ ಇಲ್ಲದಿದ್ದರೂ ಅವರ ನಂತರ ನಾವು ಅವರ ಕಾರ್ಯವನ್ನು ನಾವೇ ಮಾಡುವಂಥದ್ದು. ಇಲ್ಲಿ ಮಾಡಿ ನಾವು ಇದನ್ನು ಅಂಥವ್ರು ಮಾತ್ರ ನಮ್ಮಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಪ್ರಾರಂಭಗೊಂಡ ಈ 14 ವರ್ಷದಲ್ಲಿ 18 ಜನ ಮರಣಗೊಂಡಿದ್ದಾರೆ. ಅದರಲ್ಲಿ 3 ಜನರ ಬಾಡಿ ಮಾತ್ರ ಹೊರಗಡೆ, 5 ಜನದ ಬಾಡಿಯನ್ನು ತಗೊಂಡೋಗಿದ್ದಾರೆ. ಉಳಿದಿರೋದೆಲ್ಲ ನಾವೇ ಇಲ್ಲಿ ಮಾಡಿರುವಂಥದ್ದು. ಅಂದರೆ ಆ ರೀತಿಯ ಒಂದು ಅನಾಥಾಶ್ರಮಕ್ಕೆ ಬಂದು ಇವತ್ತು ಒಂದು ನಿಮ್ಮ ಕಲಾ ವೈಭವವನ್ನು ತೋರಿಸಿ ಮತ್ತು ನಮ್ಮ ಮಾತೆಯರ ಮನಸ್ಸಿಗೆ ಸಂತೋಷವನ್ನು ಪಡಿಸಿರುವಂಥ ನಿಮಗೆಲ್ಲರಿಗೆ ಇನ್ನೊಮ್ಮೆ ಹೃದಯ ತುಂಬಿದ ಅಭಿವಂದನೆಯನ್ನು ಸಲ್ಲಿಸಿ ನಮ್ಮ ಆಶ್ರಮದ ಪರವಾಗಿ ಸಣ್ಣ ಗೌರವವನ್ನು, ಯಾಕಂದರೆ ಇದು ಅನಾಥರ ಆಶ್ರಮ ಆಗಿರೋದ್ರಿಂದ ಯಾವುದು ಬೇರೆ ರೀತಿಯ ಗೌರವವನ್ನು ನಾವು ಮಾಡುವುದಿಲ್ಲ. ಕೇವಲ ಒಂದು ಪ್ರೀತಿಯ ಶಾಲನ್ನು ನಮ್ಮ ಭಾಗವತರಿಗೆ ಪ್ರಪ್ರಥಮವಾಗಿ, ಯಾಕಂದರೆ ಪ್ರತಿಯೊಂದರಲ್ಲೂ ಅವರೇ ಹಾಗೆ ಇಲ್ಲಿಗೆ ಬರಲಿಕ್ಕೆ ಮುಖ್ಯ ಕಾರಣಕರ್ತರಾದ ಒಂದು ಕಾಜವರು ಮತ್ತೊಂದು ಎಲ್ಲರೂ ಇದ್ದಾರೆ, ಪ್ರವೀಣ್, ಎಲ್ಲರೂ ಸೇರಿ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ನಮ್ಮೂರಿನವರೇ ಆದ ಕಾಜವರಿಗೆ ಒಂದು ಯಾವಾಗಲೂ ನಮ್ಮ ಹಾಗೆ ಒಳ್ಳೆಯ ಪತ್ರಕರ್ತರು ಮತ್ತು ಕಲಾವಿದರು ಆಗಿರುವಂಥ ಭಾಸ್ಕರ್ ರೈ ಕೊಕ್ಕವಳ್ಳಿ ಅವರಿಗೆ ನಿಮಗೆಲ್ಲರ ಪರವಾಗಿ ಮತ್ತು ನಮ್ಮ ಆಶ್ರಮದ ಪರವಾಗಿ ಹಾಗೆ ಇನ್ನು ಮುಂದೆಯೂ ಈ ಕಲಾ ನಿಮ್ಮ ಸಮಯ ಅವಕಾಶಗಳು ಸಿಕ್ಕಲ್ಲಿ ನಮ್ಮವರಿಗೆ ಬಂದು ತಮ್ಮ ಸೇವೆಯನ್ನು ಕೊಡಬೇಕು. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಯಾರಾದರೂ ಅನಾಥರ ಇದ್ದರೆ ಅವರಿಗೆ ಗಂಡ ಮಕ್ಕಳು ಇರಬಾರ್ದು. ಹಾಗೆಂಥವ್ರು ಇದ್ದದಿದ್ದರೆ ಅಂಥವ್ರನ್ನ ಇಲ್ಲಿಗೆ ನಿಮ್ಮ ಗುರುತದವರು ಇದ್ದದಿದ್ದರೆ ಕಳಿಸಿಕೊಡ್ಬೋದು. ಸೇವಾಶ್ರಮದ ಆಡಳಿತ ಟ್ರಸ್ಟಿ GR ಶೆಟ್ಟಿ ಬೊಕ ಸೇವಾಶ್ರಮದ ಸೇವಾಕರ್ತರು ಕಾರ್ಯಕ್ರಮಡು ಪಾಲ್ಪಡೆದಿದ್ದೇರು. ಕರ್ಣ, ನಿನ್ನ ಬಂಡವಾಳವೇ ನಾನು. ಹೌದೌದು. ಯಾಕೆ ಪಾರ್ಥನೊಡನೆ ದ್ವಂದ್ವ ಯುದ್ಧ ಅಥವಾ ಪಾರ್ಥನೊಡನೆ ದ್ವೈರಥ ಯುದ್ಧ ಎಂಬುದನ್ನು ನೀನು ತೀರ್ಮಾನಿಸಿದ್ದು ಯಾಕೆ? ಯಾಕೆ ಅಂತ ಕೇಳಿದ್ರೆ ಒಂದು ಮಾತುಂಟಲ್ಲ, ಏನು ಬಿದ್ರೆ ಆನೆ ಕಾಲಿಗೆ ಬೀಳ್ಬೇಕು. ಹೌದೌದೌದು, ಆನೆ ಕಾಲಡಿಗೆ ಬೀಳ್ಬೇಕಾದ್ರೂ ಬೀಳುವುದಕ್ಕೂ ಸ್ವಲ್ಪ ಧೈರ್ಯ ಬೇಕು. ಹೌದೌದು ಹೌದು. ಹಾಗೆ ನನ್ನನ್ನು ಒಬ್ಬ ಪ್ರತಿಸ್ಪರ್ಧಿ ಅಂತ ನೀನು ಅಂಗೀಕರಿಸಿದ್ದಿ. ಯಾಕೆ ಅಂತ ಕೇಳಿದ್ರೆ ಪಾರ್ಥರದ್ದಂತಹ ಹೆಸರು ದಿಗಂತದಲ್ಲಿ ವ್ಯಾಪಿಸಿರುವಂತಹ ಆತನನ್ನು ಎದುರಿಸಿದ್ರೆ ಆತನನ್ನೇ ಎದುರಿಸ್ತೇನೆ. ಮತ್ತೆ ದ್ವೇಷ ಇಲ್ಲ ಅಂತ ನೀನು ಹೇಳಿದ್ಯಲ್ಲ, ಬೇಕಾದ್ರೆ ದ್ವೇಷ ಇದ್ದಂತಹ ನಿನ್ನ ಒಂದು ಉದಾಹರಣೆಯನ್ನು ನಾನು ಕೊಟ್ಟೇನು. ಕೊಲ್ಲುವ ಅಥವಾ ಕಾಯುವ ವಿಚಾರ ಉಂಟಲ್ಲ, ಅದು ದ್ವೈವಾಯತ ಆದದ್ದು. ಹೌದು, ದೈವಕ್ಕೆ ಸಂಬಂಧಪಟ್ಟದ್ದು. ಹೌದೌದು. ಯಾರನ್ನು ಕೊಲ್ಲಬೇಕು, ಯಾರನ್ನು ಕಾಯಬೇಕು ಎನ್ನುವುದು ನಿರ್ಧರಿಸುವುದು ವಿಧಿ. ಪ್ರತ್ಯಕ್ಷವಾಗಿ ಪರಮಾತ್ಮನ ಎದುರಿಗಿದ್ದಾನೆ ಎನ್ನುವ ಭಾವದಿಂದ ನನ್ನನ್ನು ಕಾಯುವುದಕ್ಕೆ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲ, ನಾನು ಹಾಗೆ ಹೇಳಿಲ್ಲ. ನಾನು ಹೇಳಿದ್ದು ನಾವು ನಡೆದಂತ ಧರ್ಮದವೇ ನಮ್ಮನ್ನು ಕಾಯ್ತಾರೆ ಅಂತ ಹೇಳಿ. ಧರ್ಮವನ್ನು ನಾವು ಬಿಟ್ಟಿಲ್ಲ. ಧರ್ಮ ಎನ್ನುವಂಥದ್ದು ನಿಮಗೆ ಉಮ್ಮಳಿ ಬಿಟ್ಟದ್ದು ಅಲ್ಲ. ಅಲ್ಲಲ್ಲ, ಖಂಡಿತವಾಗಿ ಧರ್ಮದ ದಂಡೆಯೊಳಗೆ ಸತ್ಯದ ಪಥದಲ್ಲಿ ನಾವು ಕೂಡ ನಿರಂತರವಾಗಿ ಸಂಚರಿಸುವವರೇ ಹೌದು. ಆ ಕಾರಣದಿಂದ ಧರ್ಮ ಎನ್ನುವುದು ನಮ್ಮಲ್ಲಿ ಉಂಟು ಅಂತ ಯಾರು ಉದ್ಘೋಷಣೆ ಮಾಡಿಕೊಂಡು ಬರ್ತಾರೋ ಒಳಗೊಳಗೆ ಅವರಿಗೆ ಅದರಲ್ಲಿ ಯಾವುದೋ ಒಂದು ಸಂದೇಹ ಉಂಟು ಅಂತ ಅರ್ಥ. ಆ ಕಾರಣದಿಂದ ಈ ಲೋಕ ನಂಬಿದಂತಹ ಧರ್ಮ ಯಾವುದು, ಅದಕ್ಕೆ ಅನುಯೋಗ್ಯವಾಗಿ ಹೇಗೆ ನಡೀಬೇಕು, ಆ ಯೋಧ ಧರ್ಮೇನ ಇವತ್ತು ನಿನ್ನ ಮುಖ ಎದುರಿನಲ್ಲಿ ನಾನು ನಿಂತದ್ದು. ಹೌದು. ಅಲ್ಲ, ಆರಿಸಿದವರ ಯೋಗ್ಯತೆಯನ್ನು ನೋಡ್ಬೇಕಲ್ಲ.
ನಿನ್ನ ಯೋಗ್ಯತೆಗೆ 3 ಲೋಕದ ಗಂಡುವಾಗಿ ಶ್ರೇಷ್ಠ ಧನುರ್ಧರನಾಗಿ ಮಹಾರಥಿ ಅಂತ ನೀನೇ ಅಲ್ಲ, ಹೇಳಿ ನೀನಷ್ಟು ಮಾಡಬೇಕು, ಮಾಡತಕ್ಕದ್ದು. ಏನು ಮಾಡ್ಬೇಕು ನಾನು? ಯಾರಿಗೆ ಸಹಾಯಕ ದೊಡ್ಡುವಲ್ಲಿ ವಿಚಾರ ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದ್ರು, ಯಾರು ಸೂತಪುತ್ರ ಅಂತ ಅವಗಣಿಸಲ್ಪಟ್ಟಿದ್ದಾನೋ ಅಂತವ ಏನು ಮಾಡಿದ, ಅದು ಪ್ರಶ್ನೆ ಅಲ್ವಾ? ಅವ ಏನು ಮಾಡಿದ ಅಂತ ನೀನು ಏನು ಮಾಡ್ಬೇಕಿತ್ತು ನಿನ್ನ ಲೆಕ್ಕದಲ್ಲಿ? ನೀನು ಹೇಳ್ತಿ 10 ಬಿಲ್ ಅಂತಾರೆ ಏನು ಮಹಾ ಅಂತ. ಹೌದು, ನಾನು ಹೇಳ್ತೇನೆ ಅದು ಮಹಾ ಅಂತ. ಹೇಗೆ? ನಿನ್ನದ್ದಾದಂತ ಅವನದ್ದಾದಂತಹ ಸಾಮಾನ್ಯನಾದ ಒಬ್ಬ ನಾಡ ಬಡೆಗೆ ಮಾಡಿದ ರಥವನ್ನು ಹರಿಸುವುದಲ್ಲ ದೊಡ್ಡ ವಿಷಯ. ಓಹೋ, ವರ್ತಮಾನದಲ್ಲಿರುವಂತ ಯೋಧರಿಗಿರುವಂತ ಪರಿಕರಗಳು. ಪರಿಕರಗಳು. ನಿನ್ನ ರಥವೇನು ಸಾಮಾನ್ಯವಾದ ರಥವೇ? ಈಗ ರಥದಿಂದ ತೊಡಗೋಣ. ಏನು ಅವನ ಈಗ 2 ಚೆಂಡು ಇರ್ತದೆ, ಒಂದರಲ್ಲಿ ಗಾಳಿ ತುಂಬಿಸಿದ್ದು, ಇನ್ನೊಂದರಲ್ಲಿ ನೀರು ತುಂಬಿಸಿದ್ದು. ಗಾಳಿ ತುಂಬಿದ ಚೆಂಡನ್ನು ಹೋದ್ರೆ ಅದು ಆಕಾಶದಲ್ಲಿ ಹಾರ್ತದೆ. ನೀರು ತುಂಬಿದ ಚೆಂಡನ್ನು ಹೋದ್ರೆ ಕೇವಲ ನೆಲದಲ್ಲಿ ಸರಿಯುತ್ತದೆ. ಅಂತ ವ್ಯತ್ಯಾಸ ಉಂಟು ನಿಮ್ಮಿರುವರ ರಥಕ್ಕೆ. ಒಳ್ಳೆಯ ತಗ್ಗಿಸಿಬಿಡಿ. ಕೇಳಬೇಕಾದಂತಹ ಪ್ರಶ್ನೆ. ಯಾಕೆ ಅಂದರೆ ನಿನ್ನ ಶರಪ್ರಯೋಗವಾಗುವಾಗ ಅರ್ಜುನನನ್ನು ಬದುಕಿಸಲೋಸುಗ ಕೃಷ್ಣ ಆ ವಿದ್ಯೆಯನ್ನು ಪ್ರದರ್ಶಿಸಿದರೆ ಇಲ್ಲಿ ನಾನು ಮಾಡಬಹುದಲ್ವೇ? ನಿನ್ನ ಪ್ರಶ್ನೆ ಸಮಯೋಚಿತವಾದದ್ದೇ. ಯಾಕೆಂದರೆ ಸಲಹೆ ಕೊಟ್ಟ ನನಗೆ ಈ ಪ್ರಶ್ನೆ ಬರಬೇಕಿದ್ದದ್ದೇ. ಯಾಕೆಂದರೆ ಅವ ಅಲ್ಲಿ ಮಾಡಬಲ್ಲ ಅಂತಾದರೆ ನಾನು ಯಾಕೆ ಮಾಡಬಾರ್ದು? ಜಿಜ್ಞಾಸೆ ಒಳ್ಳೆಯದು, ಜಿಜ್ಞಾಸೆ ಬೇಕು ಯಾವಾಗಲೂ. ಆದರೆ ನಾನೇನು ಹೇಳೋದು ಗೊತ್ತೇನು, ಇಲ್ಲಿ ರಥಿಕ ನೀನು ಆಲೋಚನೆ ಮಾಡು. ಹೇಗೂ ನಿನ್ನನ್ನು ಮಹಾರಥಿ ಅಂತಲೂ ಕರೆದಾಗಿದೆ. ಅಂತಹ ಒಬ್ಬ ಸಮರ್ಥ ರಥಿಕ ಅರ್ಜುನನಿಗೆ ಸಮದಂಡಿಯಾಗಿ ವರ್ತಮಾನ ಕಾಲದಲ್ಲಿ ಯಾರಾದರೂ ಒಬ್ಬ ಇದ್ದಾನಂತಾದರೆ ಅದು ಕರ್ಣ ಅಂತ ಹೇಳುವುದು. ಅದಕ್ಕಾಗಿ ಅಲ್ವೇ ಕೌರವ ನಿನ್ನನ್ನು ಆಲಂಗಿಸಿಕೊಂಡು ಅಂಗರಾಷ್ಟ್ರವನ್ನು ಕೊಟ್ಟು ಸ್ನೇಹಿತನನ್ನಾಗಿ ಮಾಡಿಕೊಂಡು ಇವತ್ತಿನ ದಿನ ಸೇನಾಧಿಪತ್ಯವನ್ನು ವಹಿಸಿಕೊಟ್ಟು ನಿನ್ನ ರಥಿಕತನದಲ್ಲಿ ನನ್ನ ಸಾರಥ್ಯದಲ್ಲಿ ವಿಜಯ ಬರಬೇಕು ಅಪೇಕ್ಷೆ ಅವನದ್ದು ತಪ್ಪಲ್ಲ. ಸರ್ಪನಿಗೆ ಎಷ್ಟು ಸಾಧ್ಯವಾದೀತು? ಓಹೋ, ಬಾಲ ತುಂಡಾಗಿ ಹೋಯಿತು. ಹೌದು, ನನ್ನ ಅವ್ವೆಯನ್ನು ಬಂದಂತಹ ಪಾರ್ಥನ್ನು ಕೊಂದೇ ತೀರ್ತೇನೆ ಅಂತ ತೀರ್ಮಾನ ಮಾಡಿದ್ದೇನೆ. ಮಾಡುವುದೇನು, ನಾವೆಲ್ಲ ಅಂಗವಿಕಲರು, ದೇಹದ ಸಾಮರ್ಥ್ಯ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಆಗಿತ್ತು. ಆವಾಗ ಮುಂದುವರಿಬೇಕಲ್ಲ, ಲೆಕ್ಕ ಹಾಕಿದೆ. ಏನು ಇಲ್ಲಿ ಏನೋ ಒಂದು ಪಾಂಡವರಿಗೆ ಕೌರವರಿಗೆ ಯುದ್ಧ ಆಗುತ್ತಾ ಇದೆ. ಯುದ್ಧದ ಮಧ್ಯೆ ಒಬ್ಬರು ಕೈಕಾಲು ತೊಳೆಯದವರು ಇದ್ದಾರೆ ಅಂತ ಕೇಳಿದ್ದೇನೆ. ಅಂದ್ರೆ ಕೈಕಾಲು ತೊಳೆಯದವರು ಕೈಕಾಲಿ ತೊಳೆದವರು ಇದ್ದಾರೆ ಅಂದ್ರೆ ಅಲ್ಲ, ಎಷ್ಟು ಹುಷಾರಿಲ್ಲದಿದ್ರು ಕೈಕಾಲನ್ನು ತೊಳೆಯುತ್ತಾರೆ ಅಂತ ಲೆಕ್ಕಾಚಾರವೇ ಇದು ಮಾತಿಗೆ ಹೇಳುದವರು. ನಾನು ಅರ್ಜುನನನ್ನು ಕೊಲ್ಲದೆ ಕೈಕಾಲು ತೊಳಿಸಿಕೊಳ್ಳುವುದಿಲ್ಲ. ಅದೇ ನಾನು ತೊಳಿದಿಲ್ಲ ಅಂತ ಇನ್ನೊಬ್ಬರಿಂದ ತೊಳಿಸಿಕೊಳ್ಳುವುದಿಲ್ಲ. ಹಾಗೆ ಹೇಳಿದ. ನೀನು ಹುಡುಕಬೇಕಾಗಿಲ್ಲಯ್ಯ. ಎಲ್ಲಿ ಉಂಟು ಮತ್ತೆ? ಅದೋ ಅಲ್ಲಿ ನಿನ್ನ ಎದೆಯಲ್ಲಿ ಕಾಣುತ್ತೆ ಇಲ್ಲ ಇದೆಯಲ್ಲ, ಆ ಅಮೃತ ಕಲಸದಿಂದಲೇ ದಾರಿ ಎರೆದು ಕೊಡಯ್ಯ. ಸ್ವಾಮಿ,